ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಆಸಕ್ತಿ ಇಲ್ಲ. ಅವರು ಅಧಿಕಾರ ಕೇಂದ್ರೀಕರಣಗೊಳಿಸುವ ಆಸೆ. ಪ್ರತಿಯೊಂದಕ್ಕೂ ಇವರಿಗೆ ಕೋರ್ಟ್ ಆದೇಶ ಮಾಡಬೇಕು. ಆಕ್ಸಿಜನ್ ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಹೇಳಬೇಕು. ಕೋವಿಡ್ನಿಂದ ಮೃತ ಹೊಂದಿದವರಿಗೆ ದುಡ್ಡು ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಹೇಳಬೇಕು. ಎಲೆಕ್ಷನ್ ನಡೆಸಬೇಕಾದ್ರೆ ಇವರಿಗೆ ಕೇಳಬೇಕಾಗುತ್ತೆ. ಇವರಿಗೆ ಸರಿಯಾದ ಸಮಯದಲ್ಲಿ ಚುನಾವಣೆ ನಡೆಸಲಿಕ್ಕೆ ಸಮಸ್ಯೆ ಏನು ಅಂತ ಯುಟಿ ಖಾದರ್ ಪ್ರಶ್ನಿಸಿದ್ದಾರೆ. ಕೋಟೆಗಾರ ಚುನಾವಣೆಗೆ 1.5 ವರ್ಷ ಆಯಿತು. ಸೋಮೇಶ್ವರ ಬೇರೆ ಪಟ್ಟಣ ಪಂಚಾಯತ್ಗಳಲ್ಲವೇ, ಅದನ್ನು ಮೊನ್ನೆ ಮಾಡ್ಬೋದಿತ್ತು. ಪೆಂಡಿಂಗ್ ಇಟ್ಟಿದ್ದಾರೆ. ಅದಕ್ಕೂ ಇನ್ನು ಬೇರೆ ಟೈಮ್ ಇಲ್ಲ. ಇದೆಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮುಗಿದ ತಕ್ಷಣ ಮಾಡುವ ವಿಚಾರ. ಅದನ್ನು ಪೆಂಡಿಂಗ್ ಇಟ್ಟು 6 ತಿಂಗಳಾಯಿತು. ಈ ಬಗ್ಗೆ ಕೋರ್ಟ್ ಆದೇಶ ಬರ್ತದೆ ಎನ್ನುವಾಗ ಕ್ಷೇತ್ರ ವಿಂಗಡಣೆ ಸರಿಯಾಗಿಲ್ಲ. ಇದಕ್ಕೆ ಆಯೋಗ ಮಾಡ್ತೇವೆ ಎಂದು ಚುನಾವಣಾ ಕಮಿಷನ್ ಇರುವಾಗ ಕ್ಷೇತ್ರಕ್ಕೆ ಒಂದು ಆಯೋಗ ಮಾಡಿದರು. ಆಯೋಗ ಮಾಡಿ ಅಸೆಂಬ್ಲಿಯಲ್ಲಿ ಪಾಸಾಗಿ 1 ವರ್ಷ ಆಗಿದೆ. ಆದರೆ ಇನ್ನೂ ಗೈಡ್ಲೈನ್ ರೂಲ್ಸ್ ನೀಡಿಲ್ಲ. ಇವರು ಕೇವಲ ಕೋರ್ಟನ್ನು ತಪ್ಪಿಸಲು ಬೇಕಾಗಿ ಆಯೋಗ ಮಾಡಿದ್ದಾರೆ ಎಂದು ಯುಟಿ ಖಾದರ್ ಆರೋಪಿಸಿದ್ದಾರೆ. ಪುದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಮತ್ತು ತುಂಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅದು ಬಹುಶಃ ಆಡಳಿತವಾಗಿ ಕಷ್ಟವಾಗ್ತದೆ ಅಂತೇಳಿ ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ ಇದೆ. ಈ 4 ಗ್ರಾಮಗಳಿಗೆ ಸಂಪೂರ್ಣವಾದ ಕುಡಿಯುವ ನೀರಿನ ಯೋಜನೆಗೆ ನಮ್ಮ ಬಹುಗ್ರಾಮ ಕುಡಿಯುವ ನೀರಿನ ಹೊಸ ಯೋಜನೆಯನ್ನು ನಾವು ಒಂದು 4 ಸೀಟ್ಗಳನ್ನು ಬರೀ 2 ಸಂಖ್ಯೆಯಲ್ಲಿ ನಾವು ಕಳ್ಕೊಂಡಿದ್ದೇವೆ. 1 ಸೀಟ್ ಬರೀ 3 ಓಟಲ್ಲಿ ನಾವು ಕಳ್ಕೊಂಡದ್ದು, 3 votes. ಸೊ ಇದು ಚುನಾವಣೆಯಲ್ಲಿ ಇದೆಲ್ಲ ಸ್ವಾಭಾವಿಕ. ಒಟ್ಟಾರೆಯಾಗಿ ನಾವು ಬಹುಶಃ ಉತ್ತಮವಾಗಿ ನಮ್ಮ ಸ್ಥಳೀಯ ಮಟ್ಟ ಕಾರ್ಯಕರ್ತರು ಬಹುತೇಕ ಚೆನ್ನಾಗಿ ಕೆಲಸ ಕೂಡ ಮಾಡಿದ್ದಾರೆ. ಸೂಕ್ತವಾದ ಅಭ್ಯರ್ಥಿಗಳು ಜನರಿಗೆ ನಾವು ಕೊಟ್ಟಿದ್ದೇವೆ. ಇವತ್ತು ನಮಗೆ ಸೀಟಲ್ಲಿ ಕಡಿಮೆ ಆದರೂ ಕೂಡ ಒಟ್ಟಾರೆ ಮತದಾರ ಇವರ ಈ ಪ್ರೋಸೆಸ್ ಬರೀ ಪೇಪರ್ ನಾವು 3 ತಿಂಗಳಲ್ಲಿ ಮಾಡ್ತೇವೆ, ಮೊನ್ನೆಯಲ್ಲಿ ನಾವು ಜನವರಿಯಲ್ಲಿ ಮಾಡ್ತೇವೆ ಅಂತೆ. ಜನರನ್ನು ಎಷ್ಟು ಮೂರ್ಖರನ್ನಾಗಿ ಮಾಡ್ತಾರೆ ಅಂತ ಹೇಳಿದರೆ ಇದರಲ್ಲಿ ನಮ್ಮ ಜನರು ಈಗ ಕೂಡ ಇವರು ನಂಬ್ತಾರಲ್ಲ ಅಂತ ನಮಗೆ ಬೇಸರ ಆಗುವಂಥದ್ದು. ಹೌದಾ, ಡಿಸೆಂಬರ್ ಎಂಡ್ ಮಾಡ್ತೇವೆ, ಮೊನ್ನೆಯಲ್ಲಿ ಕೋರ್ಟ್ ಇದು ಮಾಡೋ ನಾವು ಜನವರಿಯಲ್ಲಿ ನಾವು ಈಗ ಮಾರ್ಚಲ್ಲಿ ಮಾಡಲಿಕ್ಕೆ ಇದು ಆಗಿದೆಯಾ? ಜನರು ಮತ್ತೆ ಮೂರ್ಖರನ್ನಾಗಿ